ಹಲಸಿನ ಹಣ್ಣಿನ ಮೌಲ್ಯವರ್ಧನೆಗೆ ಒತ್ತು ನೀಡುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭಗೊಂಡ ಹಲಸು ಮೇಳ ಇಂದು ರಾಜ್ಯದೆಲ್ಲೆಡೆ ಪಸರಿಸಿದೆ. ಕೃಷಿ ತೋಟಗಳಲ್ಲಿ ಎಲ್ಲೆಂದರಲ್ಲಿ ಬಿದ್ದು ಹಾಳಾಗುತ್ತಿದ್ದ ಹಲಸುಗಳು ಇಂದು ಮೇಳಗಳಲ್ಲಿ ಪ್ರದರ್ಶನದ ವಸ್ತುವಾಗುವ ಮಟ್ಟಕ್ಕೆ ಬೆಳೆದಿದೆ. ಕಳೆದ 9 ವರ್ಷಗಳಿಂದ ಹಲಸಿನ ಮೇಳವನ್ನು ಸಂಘಟಿಸಿಕೊಂಡು ಬರುತ್ತಿರುವ ಪುತ್ತೂರಿನ ನವತೇಜ ಸಂಘಟನೆಯ ಹಲಸು ಮೇಳ ಪುತ್ತೂರಿನಲ್ಲಿ ಮತ್ತೆ ಆರಂಭಗೊಂಡಿದ್ದು ಹಲಸು ಪ್ರಿಯರ ಗಮನ ಸೆಳೆಯುತ್ತಿದೆ. ಹಲಸು ಪ್ರಿಯರ ಮನೆಗೆದ್ದ ಹಲಸು ಮೇಳ. ಘಮಘಮಿಸುವ ಹಲಸು ಜೊತೆಗೆ ಇತರ ಪ್ರದರ್ಶನ. ಸೋನೆ ಮಳೆಗೆ ಹಲಸು ಮೇಳಕ್ಕೆ ಬಂದ ಜನಸಾಗರ. ಎಲ್ಲೆಂದರಲ್ಲಿ ಘಮಘಮಿಸುವ ಹಲಸಿನ ಖಾದ್ಯಗಳು, ನೋಡಿದಷ್ಟು ಮುಗಿಯದ ಹಲಸಿನ ಹಲವು ವೆರೈಟಿಗಳ ಹಣ್ಣುಗಳು. ಹೌದು, ಈ ದೃಶ್ಯಗಳು ಕಂಡುಬಂದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಆರಂಭಗೊಂಡಿರುವ ಹಲಸು ಮೇಳದಲ್ಲಿ. ಪುತ್ತೂರಿನ ನವತೇಜ ಸಂಘಟನೆಯ 8ನೇ ಆವೃತ್ತಿಯ ಹಲಸು ಮೇಳ ಇದಾಗಿದ್ದು, ಈ ಮೇಳದಲ್ಲಿ ದೇಶದೆಲ್ಲೆಡೆ ಬೆಳೆಯಲಾಗುವ ವಿವಿಧ ತಳಿಯ ಹಲಸು ಹಣ್ಣುಗಳನ್ನು ಈ ಬಾರಿ ಜೋಡಿಸಲಾಗಿದೆ. ಸುಮಾರು 20ಕ್ಕೂ ಮಿಕ್ಕಿದ ವಿವಿಧ ತಳಿಯ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಈ ಮೇಳದಲ್ಲಿ ಮಾಡಲಾಗಿದ್ದು, ಜೂನ್ 5ರಿಂದ 7ರವರೆಗೆ ಈ ಮೇಳ ನಡೆಯಲಿದೆ. ಹಳದಿ ಸೊಳೆಯ ಹಲಸು, ಕೆಂಪು ಸೊಳೆಯ ಹಲಸು, ಕೇಸರಿ ಸೊಳೆಯಿರುವ ಹಲಸು ಹೀಗೆ ವಿವಿಧ ರೀತಿಯ ಹಲಸುಗಳನ್ನ ಈ ಮೇಳದಲ್ಲಿ ಗ್ರಾಹಕರಿಗೆ ಪರಿಚಯಿಸಲಾಗಿದ್ದು, ಈ ಮೇಳದ ಮುಖ್ಯ ಉದ್ದೇಶ ಹಲಸಿನ ಮಾನ ಉಳಿಸುವುದಾಗಿದೆ. ಕೃಷಿ ತೋಟದಲ್ಲಿ ಕೊಳೆತು ಹೋಗುತ್ತಿದ್ದ ಹಲಸಿನಿಂದ ವಿವಿಧ ಮೌಲ್ಯವರ್ಧಿತ ಖಾದ್ಯಗಳನ್ನು ತಯಾರಿಸಿ ಲಾಭ ಗಳಿಸಬಹುದು ಎನ್ನುವ ಧ್ಯೇಯವನ್ನಿಟ್ಟುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆರಂಭಗೊಂಡಿದ್ದ ಹಲಸಿನ ಈ ಅಭಿಯಾನ ಇಂದು ರಾಜ್ಯದೆಲ್ಲೆಡೆ ಹಲಸಿನ ಮೇಳ ಆಯೋಜನೆಗೊಳ್ಳುವ ಹಂತಕ್ಕೆ ತಲುಪಿರುವುದು ವಿಶೇಷವೂ ಆಗಿದೆ. ಸರ್, ನಮ್ಮದು ಇದು 8ನೇ ಆವೃತ್ತಿ ಅಂತ ಹೇಳಿದ್ರೆ 9ನೇ ವರ್ಷದ್ದು. 2018ರಿಂದ ಪ್ರಾರಂಭಗೊಂಡು ಇವತ್ತಿನ ತನಕ ಪ್ರತಿ ವರ್ಷ, ಕೊರೋನಾ 1 ವರ್ಷ ಬಿಟ್ಟು ನಾವು ಪ್ರತಿ ವರ್ಷ ಸಹ ಹಲಸು ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಬಹಳ ಸಣ್ಣದಿಂದ ಪ್ರಾರಂಭವಾದ್ದು ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ನಾವು ಬಂದಿದ್ದೇವೆ. ಈ ಸಾರಿ ವಿಶೇಷ ಅಂತ ಹೇಳಿದ್ರೆ ಬೇಕಾದಷ್ಟು ಹಲಸು ಹಣ್ಣು ಅಂದರೆ ಕೆಂಪು ಹಣ್ಣಿನ ಬೇಕಾದಷ್ಟು ಐಟಮ್ಗಳು ಈ ಸಾರಿ ಬಂದಿದೆ. ಮತ್ತು ಹಲಸಿನ ಬೇರೆ ಬೇರೆ ಖಾದ್ಯಗಳಿರ್ಬೋದು, ಹಲಸಿನ ಉತ್ಪನ್ನಗಳಿರ್ಬೋದು, ಮೌಲ್ಯವಾದ ಉತ್ಪನ್ನಗಳ ಸಮೇತ ನಾವು ಈ ಸಾರಿ ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಅದನ್ನು ಹೆಚ್ಚವಾಗಿ ನಾವು ಇಲ್ಲಿ ತರಿಸಿದ್ದೇವೆ. ಮತ್ತು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳಿದೆ. ಹಾಗೆ ಇನ್ನಿತರ ಸಣ್ಣ ಸಣ್ಣ ಪುಟ್ಟಗಳು ಮಳಿಗೆ ಸ್ಟಾಲಿಗಳಿಗೆ ಬೇಕಾಗುವಂಥ ಮಳಿಗೆಗಳನ್ನು ಸಮೇತ ನಾವು ಈ ವರ್ಷ ಹಾಕ್ಕೊಂಡಿದ್ದೇವೆ. ಅದು ಅಲ್ಲದೆ ನಮ್ಮದು ಯಾವತ್ತು ವರ್ಷದ ಹಾಗೆ ಒಂದರ ವಿಚಾರದ ಮೌಲ್ಯಾಧಾರಿತವಾದಂತಹ ಒಂದು ಮಾತುಕತೆ, ಹಾಗೆ ಈ ಸರಿ ಸಹ ಈಗ ನಡೀಲಿಕ್ಕಿದೆ ಒಂದು ಮಾತುಕತೆ, ಕೃಷಿಯೊಟ್ಟಿಗೆ ಒಂದು ಮಾತುಕತೆಯನ್ನು ಸಮೇತ ನಾವು ಈ ಬಾರಿ ಹಂಚಿಕೊಂಡಿದ್ದೇವೆ. ಅದು ಸಹ ಈ ಬಾರಿ ನಡೀತಾ ಇದೆ. ಹಲಸಿನ ಹಣ್ಣು, ಹಲಸಿನ ವಿವಿಧ ತಳಿಗಳ ಗಿಡಗಳು, ಅಪರೂಪದ ಮಾವಿನ ಹಣ್ಣು, ರಂಬೂಟನ್ ಸೇರಿದಂತೆ ಹಲವು ವಿದೇಶಿ ಮೂಲದ ಹಣ್ಣುಗಳನ್ನು ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಅಲ್ಲದೆ ಹಲಸಿನ ಮೇಳದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಿದ ಹಲಸಿನ ಹೊಸ ತಳಿಯ ಅನಾವರಣವು ಈ ಮೇಳದಲ್ಲಿ ನಡೆಯಲಿದೆ. ಹಲಸಿನಿಂದಲೇ ತಯಾರಿಸಿ ಖಾದ್ಯಗಳ ಫುಡ್ ಕೋರ್ಟ್ ಕೂಡ ಮೇಳದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ತುಂಬ ಹಲಸು ಮತ್ತು ಹಣ್ಣುಗಳನ್ನು ತುಂಬ ಆಸ್ವಾದಿಸ್ತಾ ಇದ್ದಾರೆ ಜನ. ಆ ಹಲಸು ಹಣ್ಣುಗಳು ಮುಂದೆಯೂ ಮುಂದುವರಿಬೇಕು ಅಂತೇಳಿ ಆದರೆ ಇವತ್ತು ಹಳ್ಳಿಯಲ್ಲಿ ಜನ ನೋಡಿಕೊಳ್ಳಿಕ್ಕೆ ಜನ ಇಲ್ಲ. ಹಾಗಿರುವಾಗ 10 ಜನ ಒಟ್ಟು ಸೇರಿ ಒಂದಷ್ಟು ಜಾಗವನ್ನು ಖರೀದಿ ಮಾಡಿತ್ತು ಅಂತೇಳಿ ಆದರೆ ಫಾರ್ಮ್ ಅಸೋಸಿಯೇಷನ್ ಮುಖಾಂತರ ಅದನ್ನು ಕೂಡ ಮೇಂಟೈನ್ ಮಾಡಲಿಕ್ಕಾಗ್ತದೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ವ್ಯವಸ್ಥೆ. ಈ ಸಲ ಎಂಟೈರ್ ಫೆಸಿಲಿಟಿ ನೋಡಿದರೆ ಹೇಳಬೇಕು ಅಂತಾದರೆ ನಿಮಗೆ ಫೆಸಿಲಿಟಿ ತುಂಬಾ ಚೆಂದ ಇದೆ. ಈ ಸಲ ಸ್ವಲ್ಪ ಮಳೆ ಬಂದರೂ ಸಹ ಸಿಸ್ಟಮ್ಯಾಟಿಕ್ ಆಗಿ ಯಾರಿಗೂ ಪ್ರಾಬ್ಲಮ್ ಆಗದ ಹಾಗೆ ಇದು ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಗಿಡಗಳ ವಿಷಯದಲ್ಲಿ ಹೇಳೋದಾದರೆ ವೆರೈಟಿ ಆಫ್ ಪ್ಲಾಂಟ್ಸ್ ಈ ಸಲ ಇದು ಮಾಡಿದ್ದಾರೆ. ಪ್ಲಸ್ ಒಂದು ಹೊಸತಾಗಿ ಒಂದು ಗಿಡ ತಳಿಯನ್ನು ಇನೋಗ್ರೇಷನ್ ಮಾಡಿದ್ದಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಅದಲ್ಲದೆ ಫುಡ್ ಸೆಕ್ಷನಿಗೆ ಬಂದರೆ ವೆರೈಟಿ ಆಫ್ ಫುಡ್ಡಲ್ಲಿ ಹೇಗೆ ಹೇಳಿದರೆ ನಿಮಗೆ ಫಸ್ಟ್ ಆಫ್ ಆಲ್ ಹಲಸಿದ್ದು ಪ್ಲಸ್ ಮ್ಯಾಂಗೋ, ಇದರಲ್ಲಿ ವೆರೈಟಿ ಆಫ್ ಫುಡ್ ಏನು ಮಾಡ್ತಿದ್ದೇವೆ. ಮತ್ತು ಕೆಲವೆಲ್ಲ ಈಗಿನ ಜನ್ರೇಷನ್ಗೆ ಕಂಪೇರ್ ಮಾಡಿದರೆ ಹಳಬರಲ್ಲಿ ನಾವು ಯಾವುದೆಲ್ಲ ಹೊಸ ತಳಿ ಫುಡ್ಗಳನ್ನೆಲ್ಲ ನಾವು ಮಾಡ್ತೇವೆ. ಅದನ್ನು ಎಗೇನ್ ನಾವು ರೀಕಾಲ್ ಮಾಡಲಿಕ್ಕೆ ಅಂದರೆ ರೀಇನೋವೇಷನ್ ಮಾಡಿ ಟೇಸ್ಟ್ ಹೇಗಿದೆ, ಅದರ ಒಂದು ಪರಿಕಲ್ಪನೆ ಹೇಗೆ ಉಂಟು ಅಂತ ನಮಗೆ ತೋರಿಸಿಕೊಡಲಿಕ್ಕೆ ಈ ಥರದ ಒಂದು ಪ್ಲಾಟ್ಫಾರ್ಮ್ ತುಂಬ ಹೆಲ್ಪ್ ಆಗಿದೆ.
ಹಲಸು ಮೇಳಕ್ಕೆ ಬರುವ ಗ್ರಾಹಕರಿಗೆ ಮತ್ತು ಕೃಷಿಕರಿಗೆ ಬೇಕಾದ ಕೃಷಿ ಉತ್ಪನ್ನಗಳು, ಕೃಷಿ ಸಲಕರಣೆಗಳ ಮಳಿಗೆಗಳು ಮೇಳದಲ್ಲಿ ಗ್ರಾಹಕರ ಗಮನ ಸೆಳೆದಿದೆ. ಶರತ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್ 24x7.